ಜೋಕಟ್ಟೆ ಮೊಹಿಯುದ್ದೀನ್ ಪರ ಜುಮ್ಮಾ ಮಸೀದಿ ವತಿರ್ದು ಪ್ರತಿ ಶುಕ್ರವಾರ ರಾತ್ರಿ ಜೋಕಟ್ಟೆ ಈದ್ಗಾ ಮಸೀದಿ ನಡಪುನ ಸ್ವಲಾತ್ ಮಜ್ಲಿಸ್ದ 24ನೇ ವಾರ್ಷಿಕ ಸ್ವಲಾತ್ ಕಾರ್ಯಕ್ರಮದ ಅಂಗವಾದ ಸೆಪ್ಟೆಂಬರ್ 2 ತಾರೀಖದ 8 ತಾರೀಖು ಮುಟ್ಟ ಮತ ಪ್ರವಚನ ಬೊಕ್ಕ ಮುಗಿತರ ಲೇಸು ಜೋಕಟ್ಟೆ ಈದ್ಗಾ ಮಸೀದಿ ಒಟ್ಟಾರಡು ನಡಪೆರ ಉಂಡು ಪಂಡದು ಜೋಕಟ್ಟೆ ಮೊಹಿಯುದ್ದೀನ್ ಪರ ಜುಮ್ಮಾ ಮಸೀದಿ ಅಧ್ಯಕ್ಷರು ಹಾಜಿ ಹನೀಫ್ ಎಂಎಂ ಸುದ್ದಿಗೋಷ್ಠಿ ತಿಳಿಪಾಯರು. ಜೋಕಟ್ಟೆಯ ಮೊಹಿಯುದ್ದೀನ್ ಹಳೆ ಜುಮಾ ಮಸೀದಿ ವತಿಯಿಂದ ಪ್ರತಿ ಶುಕ್ರವಾರ ರಾತ್ರಿ ಜೋಕಟ್ಟೆಯ ಐತಿಹಾಸಿಕ ಈದ್ಗಾ ಮಸೀದಿಯಲ್ಲಿ ನಡೆಯುತ್ತಿರುವ ಸ್ವಲಾತ್ ಮಜ್ಲಿಸ್ನ 34ನೇ ಸ್ವಲಾತ್ ವಾರ್ಷಿಕೋತ್ಸವದ ಪ್ರಯುಕ್ತ ಮತ ಪ್ರವಚನ ಹಾಗೂ ಸಮಾರೋಪ ಸಮಾರಂಭ ದಿನಾಂಕ 3/9/2022ರಿಂದ 8/9/2022ರವರೆಗೆ ಈದ್ಗಾ ಮಸೀದಿ ವಠಾರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ 7/9ರಂದು ಬುಧವಾರ ಸಂಜೆ ಅಂತಾರಾಷ್ಟ್ರೀಯ ವಾಗ್ಮಿಯಾಗಿರುವ ಬಹುಮಾನ್ಯ ಎಂ ನೌಶಾದ್ ಬಾಕವಿ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ರಾತ್ರಿ 8:30ಕ್ಕೆ ಸರಿಯಾಗಿ ಜೋಕಟ್ಟೆಯ ಮೊಹಿಯುದ್ದೀನ್ ಹೊಸ ಜುಮಾ ಮಸೀದಿ ಮುದರಿಸರಾದಂತಹ ಬಹುಮಾನ್ಯ ಅಲ್ಹಾಜ್ ಎಂ ಅಬ್ದುಲ್ ರಹಮಾನ್ ದಾರಿಮಿಯವರು ನಡೆಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಸೀದಿ ಅಧ್ಯಕ್ಷರಾದ ಹಾಜಿ ಹನೀಫ್ ಎಂಎಂ ರವರು, ಅದೇ ರೀತಿ ಜೋಕಟ್ಟೆ ಈದ್ಗಾ ಮಸೀದಿ ಖತೀಬರಾದ ಬಹುಮಾನ್ಯ ರಹಮಾ ಶಾಫಿ ಅಲ್ ಹಜರಿ ಅವರು ಮುಖ್ಯ ಪ್ರಭಾಷಣೆಗೆಯಲಿದ್ದಾರೆ. ದಿನಾಂಕ 4ರಂದು ನಾಳೆ ರಾತ್ರಿ ಜೋಕಟ್ಟೆ ಮೊಹಿಯುದ್ದೀನ್ ಹಳೆ ಜುಮಾ ಮಸೀದಿ ಖತೀಬರಾದ ಬಹುಮಾನ್ಯ ಯೂಸುಫ್ ಮಿಸ್ಬಾಹಿ ಉಸ್ತಾದ್ರವರು ಮುಖ್ಯ ಪ್ರವಚನಗೆಯಲಿದ್ದಾರೆ. ಅದೇ ರೀತಿ ದಿನಾಂಕ 5ರಂದು ಮಲಪ್ಪುರಂನ ಮರ್ಕಜುಲ್ ಹಿದಾಯ ಇಸ್ಲಾಮಿಕ್ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಬಹುಮಾನ್ಯ ಅಬ್ದುಲ್ ರಹಮಾನ್ ಬಾಕವಿ ಅವರು, ಅದೇ ರೀತಿ ದಿನಾಂಕ 6ರಂದು ಬಹುಮಾನ್ಯ ನೌಫಾಲ್ ಸಕಾಫಿ ಕಲಸರವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. 6 ದಿನಗಳ ಕಾಲ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಬೃಹತ್ ಸ್ವಲಾತ್ ಮಜ್ಲಿಸ್ ದಿನಾಂಕ 8ರಂದು ಗುರುವಾರ ಮಗ್ರಿಬ್ ನಮಾಜ್ನ ನಂತರ ಈದ್ಗಾ ಮಸೀದಿಯಲ್ಲಿ ಬಹುಮಾನ್ಯ NPM ಸೈಯದ್ ಜಲಾಲುದ್ದೀನ್ ತಂಗಲ್ ಅಲ್ ಬುಖಾರಿ ಕೇರಳರವರು ನೇತೃತ್ವ ನೀಡಲಿದ್ದಾರೆ. ರಾತ್ರಿ 9ಕ್ಕೆ ಸರಿಯಾಗಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಕೊಡಗು ಜಿಲ್ಲೆಯ ನಾಯಿಬ್ ಕಾಜಿ ಆದಂತಹ ಶೈಖುನ MM ಅಬ್ದುಲ್ಲಾ ಫೈಜಿ ಅವರು ಉದ್ಘಾಟನೆ ನಡೆಸಲಿದ್ದಾರೆ ಹಾಗೂ ಆಶೀರ್ವಚನವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಶ್ರೀಯುತ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವರಾದ ಶ್ರೀಯುತ ಅಭಯ ಚಂದ್ರ ಜೈನ್ ಮತ್ತು SDPI ರಾಜ್ಯಾಧ್ಯಕ್ಷರಾದ ಜನಾಬ್ ಅಬ್ದುಲ್ ಮಜೀದ್ ಮೈಸೂರ್ ರವರು, ಅದೇ ರೀತಿ ಊರಿನ ಗಣ್ಯ ವ್ಯಕ್ತಿಗಳಾದಂತಹ BM ಜಕರಿಯಾ ಹಾಗೂ ಅಲ್ ಮುಜೈನ್ ಹಾಗೂ BM ಶರೀಫ್ ವೈಸ್ಟೋನ್, ಅದೇ ರೀತಿ ಮೊಹಿಯುದ್ದೀನ್ ಹೊಸ ಜುಮಾ ಮಸೀದಿ ಅಧ್ಯಕ್ಷರಾದ ಸುಲೈಮಾನ್, ಅಂಜುಮನ್ ಕುವತುಲ್ ಇಸ್ಲಾಂ ಅಧ್ಯಕ್ಷರಾದ ಹಾಜಿ ಸಿರಾಜ್ ಮನೆಗರ ಹಾಗೂ ಊರಿನ ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಜೋಕಟ್ಟೆ ಮೊಹಿಯುದ್ದೀನ್ ಪರ ಜುಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಹೈದರ್ ಹಬೀಬ್ ಪಾತಿರಂದು ವಾರ್ಷಿಕ ಸ್ವಲಾತ್ದ ಅಂಗವಾದ ಸೆಪ್ಟೆಂಬರ್ 7 ತಾರೀಖಿಗೆ ಬುಧವಾರ ಬಯ್ಯಡು ಅಂತಾರಾಷ್ಟ್ರೀಯ ವಾಗ್ಮಿ AM ನೌಶಾದ್ ಬಾಕವಿ ಪ್ರಭಾಷಣ ಮಲ್ಪೆರೆಯಿತದು ಒಟ್ಟು 6 ದಿನದ ಕಾರ್ಯಕ್ರಮ ನಡಪೆರ ಉಂಡು. ಸೆಪ್ಟೆಂಬರ್ 2 ತಾರೀಖಿಗೆ ರಾತ್ರಿ 8 ಗಂಟೆಗೆ ಜೋಕಟ್ಟೆ ಹೊಸ ಜುಮ್ಮಾ ಮಸೀದಿ ಮುದರಿಸ್ ಅಲ್ಹಾಜ್ EM ಅಬ್ದುಲ್ ರಹಮಾನ್ ದಾರಿಮಿ ಉದಿಪನ ಮಲ್ಪರೆ ಉಲ್ಲೇರ್ ಪಣದ ಕಾರ್ಯಕ್ರಮದ ವಿವರ ಕೊರಿಯರು. ಮಸೀದಿ ಆಗಿರುತ್ತೆ. ಈ ಮೈದಾನದಲ್ಲಿ ಇವತ್ತು ನಡೆಯುವಂತಹ ಸ್ವಲಾತ್ ಕಾರ್ಯಕ್ರಮ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಅದೇ ರೀತಿ AM ನೌಶಾದ್ ಬಾಕವಿ ಸೆಪ್ಟೆಂಬರ್ 7ನೇ ತಾರೀಕಿಗೆ ಇನ್ಶಾ ಅಲ್ಲಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಖಂಡಿತವಾಗಿಯೂ ಎಲ್ಲರೂ ಕೂಡ ಇದರಲ್ಲಿ ಸಹಕರಿಸಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾಧಾರಣ ಸುಮಾರು 20ರಿಂದ 25 ಜನ ಸೇರುವ ನಿರೀಕ್ಷೆ ಇದೆ ನಮಗೆ. ಖಂಡಿತವಾಗಿ ಎಲ್ಲರೂ ಸಹಕರಿಸಬೇಕಾಗಿ. ಜೋಕಟ್ಟೆ ಮೊಹಿಯುದ್ದೀನ್ ಪರ ಜುಮ್ಮಾ ಮಸೀದಿ ಖತೀಬೇರು ಯೂಸುಫ್ ಮಿಸ್ಬಾಹಿ, ಜೋಕಟ್ಟೆ ಈದ್ಗಾ ಜುಮ್ಮಾ ಮಸೀದಿ ಖತೀಬೇರು ರಹಮಾ ಶಾಫಿ ಅಲ್ ಅಜ್ಹರಿ, ಸ್ವಲಾತ್ ಸಮಿತಿ ಸಂಚಾಲಕರು ಅಬ್ದುಲ್ ಹಮೀದ್ ಸುದ್ದಿಗೋಷ್ಠಿಗೆ ಎತ್ತರು.